సొల్మెలు నమ్మ కుడ్ల ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ಉಕ್ರೇನ್ ದೇಶಡು ಬರವು ಕಲ್ತೊಂದಿತ್ತದು ರಷ್ಯಾ ಉಕ್ರೇನ್ ಕೊಳಲದ ಪೊರ್ತುಡು ತಿಕ್ಕಲ್ದ ಬೂರ್ನ ಭಾರತದ ಐವೇರು ಎಂಚಾಂಡಲ ಊರುಗೂ ಪತ್ತು ಸೇರ್ದೆರು. ಕುಡ್ಲಡು ಜಿಲ್ಲಾಧಿಕಾರಿಯನ್ನು ಭೇಟಿ ಮಲ್ತದ ಅಕಲು ಸೊಲ್ಮೆ ಸಂದಾದೆರು. ಉಕ್ರೇನ್ ದೇಶಡು ತಿಕ್ಕಲ್ದ ಬೂರ್ದಿನ ದಕ್ಷಿಣ ಕನ್ನಡ ಜಿಲ್ಲೆದ 5 ಜನ ಇಂಚಾಂಡಲ ಕುಡ್ಲಗ ಬತ್ತು ಮುಟ್ಟಿದೆರು. ಉಕ್ರೇನ್ ರಾಜಧಾನಿ ಕೀವ್ ಬೊಕ್ಕ ಕಾರ್ಕಿವ್ ಭಾಗಡು ವಾಸಮಲ್ತೊಂದಿತ್ತಿನ 4 ಬರವು ಕಲ್ಪನಕ್ಲು ಬಚ್ಪೆ ವಿಮಾನ ಉಂತನ ತಾಣಗು ಬೊಕ್ಕ ಒರ್ತಿ ಬೆಂಗಳೂರು ವಿಮಾನ ಉಂತನ ತಾಣಗು ಬತ್ತದು ಅಲ್ಪೊಡ್ದು ಕುಡ್ಲಗ್ ಬೈದೆರು. ಕುಡ್ಲಾ ದೇರ ಬೈಲ್ದ ಅನೈನ ಅನ್ನ ಬೆದ್ರದ ಶೆಲ್ವಿನ್ ಪ್ರೀತಿ ಅರಾನ ಪಡೀಲ್ದ ಕ್ಲೆಟನ್ ಡಿಸೋಜಾ ಶಾದ್ ಅರ್ಷದ್ ಅಹಮದ್ ಉಕ್ರೇನ್ಡು ದತ್ತದೆ ತಂದು ಸಾಂಕದಿನ ಮೋಕೆದ ಪುಚ್ಚದ ಒಟ್ಟುಗು ಬತ್ತಿನ ದೇರ್ಲ ಕಟ್ಟೆದ ಲಕ್ಷಿತಾ ಪುರುಷೋತ್ತಮ್ ಮೊಕ್ಲೆನು ಅಕ್ಲೆನ ಇಲ್ಲಲ್ದ ಕುಲು ಎದ್ಕೊಂಡು ಐಡ್ದು ಬೊಕ್ಕ ಅಕುಲು ಸೀದಾ ಜಿಲ್ಲಾಧಿಕಾರಿ ಆಫೀಸ್ಗೆ ಬತ್ತದು ತನ್ಕುಲು ಇಲ್ಲು ಸೇರರೆ ಕಾರಣ ಆಯ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ ವೀರಿಗೂ ಸೊಲ್ಮೆ ಸಂದಾಯಿರು. ಜಿಲ್ಲಾಧಿಕಾರಿಲೆಗೂ ಪೂತಗುಚ್ಚ ಕೊರ್ದು ಕೇಕ್ ಕತ್ತಿರ್ದು ಊರುಗು ಪಿರ ಬತ್ತಿನ ಖುಷಿನ ಪಟ್ಟೊಂಡೆರು. ಕೊಳಲದ ನಡುಟು ತಿಕ್ಕಲ್ದ ಬೂರ್ದಿನ ಉಕ್ರೇಂಡ್ ತನ್ಕುಲು ಕರಿತಿನ ದಿನಕುಲು ಬೊಕ್ಕ ಅಲ್ತ ಸ್ಥಿತಿಗತಿ ಬಗೆಟ್ಟು ಕಲ್ಪನ ಪೊಣ್ಣುಲು ಬುಡ ಮನಸ್ಸಿಡ್ದು ಪಾತಿರಿಯರು. But I think very traumatizing experience for all of you. I think did any of you see real war-like situation there? And I think I heard from your every time any news actually she used to like break out that to me with all the emotions. And you know, all of your family members also. They were like very relentless. No, sir, they were like, just like immediately one. It is all you, sir. No. ಸ್ಟಾರ್ಟಿಂಗ್ ನಮಗೆ ಅಡ್ವೈಸರಿ ಬಂತು ಪೋಲ್ಯಾಂಡ್ ಬಾರ್ಡರಿಗೆ. ಬಟ್ ದೆನ್ ನಾವು ಅಲ್ಲಿ ಹೋಗುವಾಗ ಅಲ್ಲಿ ಅಂದರೆ ಸ್ವಲ್ಪ ತುಂಬ ಕಷ್ಟ ಇತ್ತು, ತುಂಬ ಜನ ಅಲ್ಲಿ ಕ್ರಾಸ್ ಮಾಡ್ತಿದ್ರು ಬಾರ್ಡರ್. ಬಟ್ ದೆನ್ ನಾವು ಹಿಂದೆ ಬಂದ್ವಿ, ಅಂದರೆ ಪೋಲ್ಯಾಂಡ್ ಬಾರ್ಡರಿಗೆ ಹೋಗಿ ಹಿಂದೆ ಬಂದಿದ್ವಿ. ಮತ್ತು ಸ್ವಲ್ಪ ದಿನ ಆದಮೇಲೆ ಪುನಃ ರೊಮ್ಯಾನಿಯಾ ಹಂಗರಿಗೆ ಅಡ್ವೈಸರಿ ಬಂದಿತ್ತು. ಮತ್ತು ನಾವೇ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ಮ್ಯಾನೇಜ್ ಮಾಡಿ ಅಲ್ಲಿ ತನಕ ಹೋಗಿದ್ವಿ. ಮತ್ತು ಇಂಡಿಯನ್ ಗೌರ್ಮೆಂಟ್ ತುಂಬ ಹೆಲ್ಪ್ ಮಾಡಿದೆ. ಆದಮೇಲೆ ಪ್ರೆಸೆಂಟ್ ತುಂಬ ವರ್ಸ್ ಆಗಿದೆ. ಇದು ತುಂಬ ಬಾಂಬಿಂಗ್ಸ್, ಶೆಲ್ಲಿಂಗ್ಸ್ ಮತ್ತು ಗನ್ ಫೈರ್. ಯುಕ್ರೇನಿಯನ್ಸ್ ನಮಗೆ ಅಲೋ ಮಾಡೋದಿಲ್ಲ ಟ್ರೈನ್ ಎಂಟರ್ ಮಾಡಲಿಕ್ಕೆ, ಹಾಗೆ ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ನಮಗೆ ಓನ್ ಟ್ರಾನ್ಸ್ಪೋರ್ಟ್ ತುಂಬ ಪೇ ಮಾಡಿ ಒಂದು ಪರ್ ಪರ್ಸನ್ $100 ಕೊಡಲಿಕ್ಕೆ ಎಲ್ಲ ಆಯಿತು. ಲೈಕ್ ಇವಾಗ ಫೀಲಿಂಗ್ ವೆರಿ ಪೀಸ್ಫುಲ್ ಬಿಕಾಸ್ ನಮಗೆ ಸೌಂಡ್ ಏನು ಕೇಳಿಸಲ್ಲ, ಸೈರನ್ ಸೌಂಡ್ ಇಲ್ಲ, ಗನ್ ಫೈರ್ಸ್ ಗನ್ ಸೌಂಡ್ ಇಲ್ಲ, ಮತ್ತು ಇಟ್ಸ್ ವೆರಿ ಪೀಸ್ಫುಲ್ ರೈಟ್ ನೌ. I literally caught 5 trains to reach my destination, but as soon as I reached the border, the Indian embassy, they provided us all the food and shelters, every basic necessities, even like toothbrush, clothes, everything they provided us. ಕಾರ್ಸ್ಟ್ರೀಟ್ ಕಾಲೇಜ್ದ ಹಿಜಾಬ್ ಓದಂಟದ ಬರವು ಕಲ್ಪನ ಪೊಣ್ಣುಲೆಗ್ ಬಂದರ್ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡುತ್ತೇನೆ ಪಂಡದು ಜೀವದೆಪ್ಪುನ ಪೋಡಿಪಾದಿರಂದು ಹಿಜಾಬ್ ಸಂತ್ರಸ್ತೆ ಹಿಬಾ ಶೇಖ್ ದೂರ್ದೆರು. ಕುಡ್ಲಾ ಕಾರ್ಸ್ಟ್ರೀಟ್ದ ದಯಾನಂದ ಪೈ ಸತೀಶ್ ಪೈ ಸರ್ಕಾರಿ ಕಾಲೇಜ್ದ ಹಿಜಾಬ್ ಓದಂಟಡು ಸಂತ್ರಸ್ತೆರಾಯಿನ ಬರವು ಕಲ್ಪನಾ ಹಿಬಾ ಶೇಖ್ ಕುಡ್ಲಡು ಸುದ್ದಿಗುಟ್ಟಡು ಪಾತಿರ್ದು ಹಿಜಾಬ್ ಓದಂಟಡು ಬರವು ಕಲ್ಪನಾ ಪೊಣ್ಣುಲೆಗ್ ಬಂದರ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ತೇನೆ ಪಣದು ಜೀವದಿಪ್ಪುನ ಪೊಡಿಪಾದಿರಂದು ದೂರಿಯರು. ಹಿಜಾಬ್ ಓದಂಟದ ಪೊರ್ತುಡು ಕಾಲೇಜಿಗೆ ಬತ್ತಿನ ಬಂದರ್ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಬರವು ಕಲ್ಪನಾ ಮುಸ್ಲಿಮೇರಿನ ಉದ್ದೇಶಿಸಾದು ನಿಕ್ಲಿನ ಲೈಫ್ ಸ್ಪಾಯ್ಲ್ ಮಲ್ಪೆ ನನ್ನರ ಮುಲ್ಪನೆ ಇತ್ತಂಡ ಬದುಕಿಡಿ ಕಣ್ಣನೀರಡು ಕಾಲದಿಪ್ಪುನಂಚ ಮಲ್ಪೆ ಎಂದು ಪೋಡಿಪಾದಿರು. ಪರೀಕ್ಷೆಗೂ ಸುರುಕು ಒಪ್ಪಿಗೆ ಕೊಡ್ತು ಪ್ರಿನ್ಸಿಪಾಲರ ಐದು ಬೊಕ್ಕ ಒಪ್ಪಿಗೆ ಕೊಡ್ತು ಜಿಂದ್ ಉಲ್ಟಾ ಪಾತಿರ್ದಿರು. ವಿದ್ಯಾರ್ಥಿ ಸಾಯಿ ಸಂದೇಶ್ ಉಪದ್ರ ಕೊಡ್ತೆ ಎಂದು ದೂರು ಕೊಡ್ದಿತ್ತೆ ಅಂಡ ಪೊಲೀಸರು ತಾನು ಕೊರ್ನ ದೂರದ ಮಿತ್ತು ಸರಿಯಾಯಿನ ಸೆಕ್ಷನ್ ಪಾಡಂದೆ FIR ದಾಖಲೆ ಮಲ್ತದಿರಂದು ಹಿಬಾ ಶೇಖ್ ದೂರಿಯರು. ಮಾರ್ಚ್ 3 ಪರೀಕ್ಷೆ ಶುರುವಾದಿತ್ತಲ್ಲ. ಪರೀಕ್ಷೆದ ಹಾಲ್ಗ್ ಹಿಜಾಬ್ ಪಾಡ್ದು ಪೋಯರೆ ಒಪ್ಪಿಗೆ ಕೇಂಡ ಪ್ರಿನ್ಸಿಪಾಲರು ತರೇಕ ಹಿಜಾಬ್ ಬೊಡ್ಚಿ ಬಜಿ ಶಾಲೆ ಆ ಒಂದು ಬಾಯಿ ಪಾತ್ರಡು ಪಂತೆರು. ಅಂಚನೆ ಪರೀಕ್ಷೆದ ಹಾಲಡು ಕುಲ್ಲುಂಡ ವಿದ್ಯಾರ್ಥಿ ಸಾಯಿ ಸಂದೇಶ್ ಬತ್ತದು ನಿಕ್ಲೆಗ್ ಏರೆ ಎಕ್ಸಾಮ್ ಹಾಲಡು ಕುಲ್ಲರೆ ಪಂಡಿನಿ ಪಿದೈ ಪೋಲೆ ಆರ್ಡರ್ ಮಲ್ತಿದೆ ಒಂದು ಹಿಬಾ ಶೇಖ್ ಸುದ್ದಿ ಕೂಟೋಡು ಪಂಡಿರೋ. ಬ್ಯಾಚ್ ಮೇಟ್ಸ್ ಮತ್ತು ಕಾಲೇಜ್ ಮೇಟ್ಸ್ ಅವರೆಲ್ಲರಿಗೆ ಪೊಲೀಸ್ ಥ್ರೆಟನಿಂಗ್ಸ್ ಎಲ್ಲ ಕೊಟ್ಟಿದ್ದಾರಂತೆ. ನಿಮ್ಮ ಕಾಲೇಜ್ ಲೈಫ್ ಸ್ಪಾಯ್ಲ್ ಮಾಡ್ತೇನೆ, ನನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ತೇನೆ, ನೀನು ಈಗ ಹೋಗ್ಲಿಲ್ಲಾದ್ರೆ ನೀನು ಫುಲ್ ಲೈಫ್ ಲಾಂಗ್ ನೀನು ಕೂಗ್ತಾ ಇರ್ತೀನಿ ಅಂತ, ನಿನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ತೇನೆ ಅಂತ. ಅವ್ರು ಯಾರು ನಮಗೆ ಥ್ರೆಟನ್ ಮಾಡಲಿಕ್ಕೆ? ಅವ್ರಿಗೆ ಯಾರು ರೈಟ್ ಕೊಟ್ಟದಷ್ಟೆಲ್ಲ? ಪೊಲೀಸ್ ಥ್ರೆಟನ್ ಮಾಡ್ತಾರೆ. ರಾಘವೇಂದ್ರ ಅಂತ ಪೊಲೀಸ್ ಅವರು
ಹೆಸರು. ನನಗೆ ಥ್ರೆಟನ್ ಮಾಡಿಲ್ಲ, ಬಟ್ ನನ್ನ ಫ್ರೆಂಡ್ಸಿಗೆ ಥ್ರೆಟನ್ ಮಾಡಿದ್ದು. ಯಾರು ನಿಮಗೆ ಕಾಲೇಜಲ್ಲಿ ಬರೀಲಿಕ್ಕೆ ಕೊಟ್ಟದ್ದಂತ. ಪೊಲೀಸ್ ಮತ್ತು ಕಾಲೇಜ್ ಪ್ರಿನ್ಸಿಪಲ್, ಲೆಕ್ಚರ್ಸ್ ಯಾರು ಕಾಲೇಜ್ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ನೀವು ಎಕ್ಸಾಮ್ ಬರೆಯೋದಾದರೆ ಹಿಜಾಬ್ ತೆಗೆದು ಬರೀರಿ, ಇಲ್ಲಾಂದರೆ ಬರಿಬೇಡಿ. ಆಗ ನಾವು ಕ್ವಶನ್ ಮಾಡಿದ್ದು, ನೀವಲ್ಲ ಸರ್ ಪರ್ಮಿಷನ್ ಕೊಟ್ಟದ್ದು ನಮಗೆ ಬರೀಲಿಕ್ಕೆ, ಈಗ ನೀವು ಯಾಕೆ ಚೇಂಜ್ ಆಗ್ತಿದ್ದೀರಾ ಅಂತ. ಆಗ ಹೇಳಿದ್ರು, ನಾನು ಕೊಟ್ಟೇ ಇಲ್ಲ ಪರ್ಮಿಷನ್, ನೀವು ಹೊರಗೆ ಹೋಗಿ ಅಂತ. ಸೊ ಅಲ್ಲಿ ಅಷ್ಟೆಲ್ಲ ಆಯಿತು. ಮತ್ತು ಅವನು ತುಂಬ ನನಗೆ ಥ್ರೆಟನ್ಸ್ ಎಲ್ಲ ಕೊಡ್ತಿದ್ದಾನೆ, ತುಂಬ ಮೆಸೇಜಸ್ ಕೂಡ ಬರ್ತಿತ್ತು, ತುಂಬ ಸ್ಟೇಟಸ್ ಕೂಡ ಹಾಕ್ತಿದ್ದು ಎಲ್ಲರೂ. ಅದೆಲ್ಲ ನಾನು ತೋರಿಸಿದ್ದೇನೆ. ಎಲ್ಲರೂ ನನ್ನ ಎಂತೆಲ್ಲ ಹೇಳ್ತಿದ್ರು, ಟೆರರಿಸ್ಟ್ ಅಂತೆ ನಾವು, ಅದು ಇದು ಅಂತ. ಸೊ ನಾನು ಅವನು ಹ್ಯಾರೆಸ್ ಮಾಡಿದ್ದು. ನಾನು ಹಿಜಾಬ್ ಇಶ್ಯೂ ಅಲ್ಲ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹ್ಯಾರೆಸಿಂಗ್ ಕೇಸ್. ಅವರು ನಮಗೆ ಎಗೇನ್ಸ್ಟ್ ಆಗಿ ಇವತ್ತು ಪುನಃ ಕೇಸ್ ಮಾಡಿದ್ದಾರಂತೆ. ಅವರು ABVP ಅವರು ಕೇಸ್ ಮಾಡಿದ್ದಕ್ಕೆ ಇವರು ರಿಜಿಸ್ಟರ್ ಆಗಿದೆ ಅವರ ಕೇಸ್. ಬಟ್ ನಮ್ಮ ಹ್ಯಾರೆಸಿಂಗ್ ಕೇಸಲ್ಲಿ ಅವರು ಬೇಕಾದ ಸೆಕ್ಷನ್ ಹಾಕಲಿಲ್ಲ. ಅದು ಯಾಕೆ ಹಾಕಲಿಲ್ಲ ಅಂತ ನಾನು ಕಮಿಷನರ್ ಹತ್ರ ಕ್ವೆಶನ್ ಮಾಡ್ತಿದ್ದೇನೆ. ಆದರೆ ಅವನಿಗೆ ಅದು ಆ್ಯಕ್ಷನ್ ತೆಗಿಬೇಕು. ಅವರು ನಮ್ಮ ಎಗೇನ್ಸ್ಟ್ ಕಂಪ್ಲೇಂಟ್ ಮಾಡಿದ್ದಾರೆ, ಹೌದು. ಬಟ್ ಆ ಕಂಪ್ಲೇಂಟಲ್ಲಿ ಅವಳು ಕವನ ಶೆಟ್ಟಿ ಏನು ಹೇಳಿದ್ದಾಳೆ, ನಾನು ಅಲ್ಲಿ ಇದ್ದೆ ಹಾಗೆಲ್ಲ ಆಗುವಾಗ ಅಂತ. ನಿಮ್ಗೆ ವಿಡಿಯೋ ನೋಡಲಿಲ್ವಾ? ಅಲ್ಲಿ ಯಾರಾದರೂ ಒಬ್ರು ಗರ್ಲ್ಸ್ ಇದ್ರಾ, ನಾನ್ ಮುಸ್ಲಿಮ್ಸ್ ಇದ್ರಾ? ಇಲ್ಲ ಅಲ್ಲ, ಅವಳು ಅಲ್ಲಿ ಇರಲೇ ಇಲ್ಲ. ಮತ್ತೆ ಹೇಗೆ ಅವಳು ಕಂಪ್ಲೇಂಟ್ ಕೊಟ್ಟದ್ದು? ಆ್ಯಕ್ಷನ್ ತೆಗಿಬೇಕು ಅವನ ಮೇಲೆ, ಸಾಯಿ ಸಂದೇಶ್ ಮೇಲೆ. ಅವನು ಯಾರು ಬಂದು ಕೇಳಲಿಕ್ಕೆ? 350 ಸೆಕ್ಷನ್ ಹಾಕಲಿಲ್ಲ ಅವರು, ಕಮಿಷನರ್ ಹಾಕಲಿಲ್ಲ. ಅದು ಯಾಕಂತ ನಾನು ಕ್ವಶನ್ ಮಾಡ್ತೇನೆ. ನಾನು ಮಾತಾಡಿದ್ದು ಹೋಗಿ ಕಮಿಷನರ್ ಹತ್ರ. ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲೇ ಇಲ್ಲ ಅವರು. ಫಸ್ಟ್ ಕಮಿಷನರ್ ಬಂದ ಮೇಲೆ ಮಾಡಿದ್ದು, ಕಮಿಷನರೇ ಮಾಡಿದ್ದು. ನನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಿ ಅವ್ರು ಫುಲ್ ಡೀಟೇಲ್ ಎಲ್ಲ ಕೇಳಿ ಅವ್ರು ಮಾಡಿದ್ದು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದವರು. ಕುಡ್ಲ ಗೋರಿಗುಡ್ಡದ ಟೈಲರ್ಸ್ ಭವನಡು ಕರ್ನಾಟಕ ರಾಜ್ಯ ಟೈಲರ್ಲೇನ ಸಂಘದ ಸಂಸ್ಥಾಪನಾ ದಿನ ಟೈಲರ್ಸ್ ಡೇ ಆಚರಣೆ ಧರ್ಮಗು ಪೊಲಿಗೆದ ಮಿಷನ್ ಪಟ್ಟುನ ಬೊಕ್ಕ ಟೈಲರಿಂಗ್ ಎಂಬ್ರಾಯ್ಡರಿ ಕ್ಲಾಸ್ ಉದ್ದೀಪನ ಕಾರ್ಯಕ್ರಮ ನಡಪಾಯಿರು. ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಕುಡ್ಲ ಕ್ಷೇತ್ರ ಸಮಿತಿ ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಮೇಯರ್ ಪ್ರೇಮಾನಂದ ಶೆಟ್ಟಿ ಸಹಾಯ ಸಹಕಾರಡು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಪಣಂಬೂರು ಮೊಕ್ಲಿನ ಕೂಡಿಗೆದ ಒಟ್ಟುಗು ಸಂಸ್ಥಾಪನಾ ದಿನ ಟೈಲರ್ಸ್ ಡೇ ಆಚರಣೆ ಪೊಂಜೋಲಿನ ಗಟ್ಟಿಮುಟ್ಟು ಬೊಕ್ಕ ಸ್ವಂತ ಕಾರಡು ಉಂಟು ನಂಚ ಮಲ್ಪರೆ ಧರ್ಮಗು ಪೊಲಿಗೆದ ಮಿಷನ್ ಪಟ್ಟುನ ಟೈಲರಿಂಗ್ ಬೊಕ್ಕ ಎಂಬ್ರಾಯ್ಡರಿ ಕ್ಲಾಸ್ಲಿನ ಉದಿಪನ ಕಾರ್ಯಕ್ರಮ ಕುಡ್ಲ ಗೋರಿಗುಡ್ಡದ ಟೈಲರ್ ಭವನಡು ನಡೆತಂಡ. ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರಿಕಾರ್ಯರು ರವಿಶಂಕರ್ ಮಿಜಾರ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಬಾಲಿವುಡ್ ಸಿನಿಮಾ ರಂಗದ ಪುದರ್ ಪೋಯಿ ನಟ ನಟಿಲಿನ ದುಸ್ತುಲಿನ ಪೊಲ್ಲುದು ಕೊರೊಂದಿತ್ತಿನಿ ನಮ್ಮ ಕುಡ್ಲದ ಟೈಲರ್ಲು ದುಂಬದ ಕಾಲುಡ್ದೆ ಫ್ಯಾಷನ್ ಲೋಕದ ವಿಚಾರುಡು ನಮ್ಮಕ್ಲು ಏ ಪೊಗ್ಲ ಪಿರಬೂರ್ನಕ್ಲು ಅತ್ತಂದು ರವಿಶಂಕರ್ ಮಿಜಾರ್ ಪಂಡಿರು. 20 ಜನಕ್ಕೂ ಕಾರ್ಯಕ್ರಮಟ್ಟು ಪೊಲಿಗೆದ ಮಿಷನ್ ಧರ್ಮಗು ಪಟ್ಟಿಯರು. ಪಾಲಿಕೆದ ಆರೋಗ್ಯ ಸ್ಥಾಯಿ ಸಮಿತಿ ಗುರಿಕಾರ್ಯರು ಸಂದೀಪ್ ಸಾಲ್ಯಾನ್, ಪಿರವರಿ ದಿನ ವರ್ಗೊಲಿನ ಜಿಲ್ಲಾಧಿಕಾರಿ ಸಚಿನ್ ಕುಮಾರ್, ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಗುರಿಕಾರ್ಯರು ಜಯಂತ್ ಉರ್ಲಾಂಡಿ, ಪ್ರಧಾನ ಕಾರ್ಯಂತರು ಪ್ರಜ್ವಲ್ ಕುಮಾರ್, ರೋಹಿತ್ ಉಳ್ಳಾಲ ಪಾಲ್ಗೊಂಡಿರು. ಎರಡನೇ ಬಹಳ ದೊಡ್ಡ ಪ್ರಬಲವಾದ ನಮ್ಮ ಅಸ್ತ್ರ ಏನಂತ ಹೇಳಿದ್ರೆ, ಮುಂಬೈಗೆ ಹೋದ ಆ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಟೈಲರ್ಸ್ ಎಷ್ಟು ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ, ಆ ಬಾಲಿವುಡ್ನ ಪ್ರತಿಯೊಬ್ಬ ಹೀರೋ, ಅದು ಧರ್ಮೇಂದ್ರ ಇರ್ಬೋದು, ದೇವಾನಂದ್ ಇರ್ಬೋದು, ರಾಜ್ ಕಪೂರ್ ಇರ್ಬೋದು, ಅವರದೆಲ್ಲ ಟೈಲರಿಂಗ್ ಕೆಲಸವನ್ನು ಮಾಡಿದವರು ಮಂಗಳೂರಿಗರು. ಇಷ್ಟೊಂದು ಪ್ರಬಲವಾದ ಜನರು ಮಂಗಳೂರಿಗರು. ಹಾಗಾಗಿ ಫ್ಯಾಷನ್ ಜಗತ್ತಿನಲ್ಲಿಯೂ ಸಹ ನಾವು ಹಿಂದೆ ಬಿದ್ದಿಲ್ಲ. ನಾವು ಮುಂದಕ್ಕೂ ಸಹ ನಿಮ್ಮ ಮುಖಾಂತರ ಈ ದೇಶದ ಜನರನ್ನು ಇನ್ನೆಚ್ಚು ಫ್ಯಾಷನ್ ಪ್ರಿಯರನ್ನಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮಿಂದ ನಡೆಯಲಿ. ಹಾಗೆ ಈ ಒಂದು ಅಸೋಸಿಯೇಷನ್ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬ ಟೈಲರ್ ವೃತ್ತಿಯಲ್ಲಿರುವ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಅವರಿಗೆಲ್ಲ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇನ್ನು ಮುಂದಕ್ಕೂ ಸಹ ಈ ಅಸೋಸಿಯೇಷನ್ ಬೆಳೆಯಲಿ. ನಮ್ಮ ಈ ಕಾರ್ಯಕ್ರಮ ಇದು ಪೊರ್ಲುಡೆ ಆವಡನಾಡ ನಿಜವಾದ ನಮ್ಮ ಪಿರವಡು ನಮ್ಮ ರಾಜಕೀಯ ವ್ಯಕ್ತಿನೆಲ್ಲ ನಮಗೆ ಸಹಾಯ ಮಾಡಿದೆ. ನಮ್ಮ 23 ವರ್ಷದಿಂದ ಸರ್ಕಾರ ಬಹಳ ಒಂದು ಬೇಡಿಕೆ ನೀವೊಂದ ನಾವು ನಿರಂತರ ನಮ್ಮ ಆ ಬೇಡಿಕೆಗೋಸ್ಕರ ನಿರಂತರ ಹೋರಾಟವು ಖಂಡಿತ ಆಡ ನಮ್ಮ ಈ ಟೈಲರ್ಸ್ ದಿನದ ಪರವಾದ ನಮಗೂ ನಮ್ಮ ಸರ್ಕಾರದ ವಿಷಯದಿಂದ ಕೋರ್ಪಿನ ಒಂದು ಕಾರ್ಯಕ್ರಮ ಮಲ್ಕೊಡೋದು ಲೆಪ್ಪಗೆ ಕೊಡ್ತಿದ್ದೇನೆ. ಆ ಮುಖೇನ ಶಾಸಕನ ಪರವಾದ ಪೋನಾಗ ಇತ್ತನೆ ಪೋಲೆ ಮೇಯರ್ನ ಕೈತಲೆ ಪಂಡೆ ಇಂಕೊಂಚಿ ಪಾದರ ಪಂಡೇರು ಯಾನ್ ನಮ್ಮ ರಾಜ್ಯ ಕಾರ್ಯದರ್ಶಿ ಅರಿವು తెలిపాయి. రాజ్య కార్యదర్శి ప్రతి మంచి ಕೆಲಸನ ఇంటిಗೆ ಬೇರೆ ಸಹಾಯ ಮಂದಿರ ಈ ಒಂದು ಕಾರ್ಯಕ್ರಮ ಆವಡಾಣ ನಿಜ
ಏಕೆ ಜಾಸ್ತಿ ಅರ್ಣನೆ ಒಂದು ಸಹಕಾರ ಪರಲಿ. ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನದ ಲೆಕ್ಕುಡು ವಿಶ್ವ ಹಿಂದೂ ಪರಿಷತ್ದ ಸಾಧಕಿಯರು 87 ವರ್ಷ ಪ್ರಾಯದ ಪ್ರೇಮಲತಾ ಆಚಾರ್ ಮಂಗಳದೇವಿ ಮೇರೆಗೆ ಬಿಜೆಪಿ ಯುವ ಮೋರ್ಚಾ ಕುಡ್ಲಾ ಮೊಕಲು ತಮ್ಮನದ ಮರ್ಯಾದೆ ಸಂದಾಯರು. ಅಂಗಾರೆ ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನ ಆದಿತ್ತದು ಕುಡ್ಲಾ ತೆನ್ಕಾಯಿ ಬಿಜೆಪಿ ಯುವ ಮೋರ್ಚಾದ ನಿಲಿಟ್ಟು ಮಲ್ಲ ಸಾಧಕಿಯರು 87 ವರ್ಷ ಪ್ರಾಯದ ಪ್ರೇಮಲತಾ ಆಚಾರ್ ಮಂಗಳದೇವಿ ಮೇರೆಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮನು ಮಂಗಳದೇವಿದ ಮಂಗಳ ಸದನುಡು ಅಟ್ಟಣೆ ಮಲ್ತಿದ್ದಿತ್ತರು. ಲಿಂಗಪ್ಪ ಆಚಾರ್ಯರು ಬೊಕ್ಕ ರತ್ನಮ್ಮ ಮಕ್ಕಳಿನ ಮಗಳು ಪ್ರೇಮಲತಾ ಆಚಾರ್ ಗೋಪಾಲಕೃಷ್ಣ ಆಚಾರ್ಯರನ ಬುಡಿದಿಯ ಅದುಲ್ಲೆರು. ಇಲ್ಲಿಯ ಪ್ರಾಯುಡೆ ದೇಶ ಪ್ರೇಮ ಬುಳೆಪ ಒಂದು ಬಾಲ ಸಂಸ್ಕಾರ ಕೇಂದ್ರೊಡ್ದು ಅವೇತು ಜೋಕ್ಲಡ ಧರ್ಮ ವೈದಿಕ ಬೊಕ್ಕ ರಾಷ್ಟ್ರ ಜಾಗೃತಿದ ಬಿತ್ತಿದಿನಾರು ಪ್ರೇಮಲತಾ ಆಚಾರ್ ಸಾರತ್ತೂರ್ ಮನುತ್ತ 71 ವಿಶ್ವ ಹಿಂದೂ ಪರಿಷತ್ ಮಾತ್ರ ಮಂಡಳಿ ತಾಪನೆ ಮಲ್ತದ ಭಜನೆ ಸ್ತೋತ್ರ ಇಂಚಿತ್ತಿನೇನು ಮಾತ ಇಲ್ಲಡು ನಡಪಾಯರೆ ಪುಣೆಯಿನ ಪುಣ್ಯವಂತೆದಿ ಪ್ರೇಮಲತಾ ಆಚಾರ್ ಮಂಗಳದೇವಿ ದೇವಸ್ಥಾನಡು ವರಮಹಾಲಕ್ಷ್ಮಿ ಪೂಜೆದ ದುಂಬಾಳ್ತೆ ವಹಿಸೊಂದು ಜನಮೆಚ್ಚುಗೆ ಪಡೆಯಿನಾರ ಅದುಲ್ಲೆರು. ನಾಯಕಿಯರು ರಾಜಗೋಪಾಲ್ ರೈ ಪಾತಿರ್ದು ಪ್ರೇಮಲತಾ ಆಚಾರ್ಯನ ಬಗೆಟ್ಟು ಪೊಲಬ್ ಮಲ್ತು ಕೊರಿಯರು. ವಿಶ್ವ ಹಿಂದೂ ಪರಿಷತ್ ನಾಯಕಿಯರು ಬಿಜೆಪಿ ಯುವ ಮೋರ್ಚಾದ ನಾಯಕಿಯರು ಇತ್ತದು ಪ್ರೇಮಲತಾ ಆಚಾರ್ಯಗೆ ತಮ್ಮನದ ಮರ್ಯಾದೆ ಮಲ್ತದು ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನನು ನೆಂಪು ಮಲ್ತೊಂದು ಪ್ರೇಮಲತಾ ಆಚಾರ್ಯನ ಸಾಧನೆಯನ್ನು ಪುಗಾರಿಯರು. ವಿಶ್ವ ಹಿಂದೂ ಪರಿಷತ್ ರಾಜ್ಯಮಟ್ಟದ ನಾಯಕಿಯರು ಪ್ರೊಫೆಸರ್ ಎಂಬಿ ಪುರಾಣಿಕರು ಪಾತಿರ್ದು ಸಮಾಜಡು ಸೇವೆ ಸಂದಾದ ಗುರ್ತಮಲ್ತೊನ್ನರೆಗೂ ಮರ್ಯಾದೆ ಸಂದಾಯರೆ ಅಜಪನಗ ಸುರತ ಪುದರ್ ಬತ್ತಿನಿ ಅವು ಪ್ರೇಮಲತಾ ಆಚಾರ್ 1994 ಕುಡ್ಲಡು ವಿಶ್ವ ಹಿಂದೂ ಪರಿಷತ್ ತಾಪನೆ ಆಂಡಲ ಅವು ಗೊತ್ತಾಯಿನಿ ಕೆಲವು ಕಾಲ ಪೋದು ಗೊತ್ತಾಯರೆ ಕಾರಣ ಆಯ್ನ ಕ್ಲೀಡು ಪ್ರೇಮಲತಾ ಆಚಾರ್ ದುಂಬುಲ್ಲೆருந்து ಪಂಡಿನ ಆರು ಆಚಾರ್ಯಗೂ ಎಡ್ಡೆಪು ಬಯಕಿಯರು. ಯುವ ಮೋರ್ಚಾದ ಯುವಕರು ಮತ್ತು ಬಿಜೆಪಿ ಎಲ್ಲ ಹಿರಿಯರು ಸೇರಿ ಯೋಗ್ಯ ವ್ಯಕ್ತಿಯನ್ನು ಗುರುತಿಸಿದ ಅವರಿಗೆ ಈ ಸನ್ಮಾನದಲ್ಲಿ ಏನೂ ಆಗಬೇಕಿಲ್ಲ, ಅದೇನು ಅಂತ ತಿಳ್ಕೊಳ್ತಾರೆ. ಆದರೆ ನನ್ನ ಮನೆಗೆ ಬರಬೇಕು ಜನ. ಈಗ ಏನು ತಿಂಡಿ ಮಾಡಿದಾರ ಗೊತ್ತಿಲ್ಲ, ನನಗೆ ಏನು ಮಾಡಿ ಸುಮ್ಮನೆ ಗೊತ್ತುಕೊಳ್ಳೋ ಜಾತಿ ಅಲ್ಲ. ತಿನ್ನಬೇಕು, ಪ್ರಸಾದ ತಗೊಳ್ಬೇಕು. ಪ್ರತಿಯೊಂದು ಸಮಾರಂಭಕ್ಕೆ ಹೋದರೂ ಕೂಡ ಅಲ್ಲಿಯ ಮುಖ್ಯ ಅತಿಥಿಗಳಿಗೆ ಒಂದು ಇಷ್ಟು ಮಂಗಳಾದೇವಿಯ ಪ್ರಸಾದವನ್ನು ಕೊಡ್ತಾರೆ, ಫೋಟೋ ಕೊಡ್ತಾರೆ. ಆ ರೀತಿ ಒಂದು ಧರ್ಮದ ಕೆಲಸ, ಸಮಾಜದ ಕೆಲಸ, ರಾಷ್ಟ್ರ ಕಟ್ಟುವ ಕೆಲಸವನ್ನು ನಿರಂತರ 79ರಿಂದ ಇವತ್ತಿನವರೆಗೆ, ನೀವು ಇದನ್ನು ಮಾತ್ರ ಮಂಡಳಿಯನ್ನು ಕಟ್ಟಿದ್ದು 79, ಆದರೆ 2 ವರ್ಷದ ಹಿಂದಿನಿಂದ ಅವರ ಚಟುವಟಿಕೆ 77ರಿಂದ ಚಟುವಟಿಕೆ ಆರಂಭ ಆಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಈ ಕೆಲಸದಲ್ಲಿ ಕಾಕಡಿಜಿಯವರ ಒಂದು ಕೆಲಸದಲ್ಲಿ ನಮ್ಮನ್ನು ಶ್ರೀಧರ ಭಟ್ರು ಇದಕ್ಕೆ ಕರ್ಕೊಂಡು ಬಂದರು. ನನಗೆ ಸಂಘದ ಜವಾಬ್ದಾರಿ ಇತ್ತು, ವಿಶ್ವ ಹಿಂದೂ ಜವಾಬ್ದಾರಿ, ಡ್ಯುವೆಲ್ ರೋಲ್. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಮಗೆಲ್ಲರಿಗೂ ಕೂಡ ನಿಜವಾದ ಅರ್ಥದಲ್ಲಿ ರಂಗುಳಕ್ಕ ಹಿರಿಯಕ್ಕ ರಾಷ್ಟ್ರ ಪ್ರೇಮವನ್ನು ಒಂದು ಮನೆಯಲ್ಲಿ ರಾಷ್ಟ್ರ ಪ್ರೇಮದ ಮುಖಾಂತರ ಜನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡುವವರು. ಖಾಲಿ ಭಜನೆ ಮಾಡೋದಲ್ಲ, ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಒಳ್ಳೆಯ ರೀತಿಯ ಒಂದು ಜನಗಳಿಗೆ ಭಾವನೆ ಬರುವಂಥ ಕೆಲಸವನ್ನು ಮಾಡಿದವರು. ಅದು ಬಾಕಿನ ಅವರ ವಿಷಯ ಹೇಳ್ತಾರೆ, ಅವರು ಅಯೋಧ್ಯೆ ಹೋರಾಟಕ್ಕೆ ಸೇರಿದವರು, ಅದರ ಬಗ್ಗೆನೆಲ್ಲ ಈಗ ಎಂ ಬಿ ಪುರಾಣಿಕರ್ ಅವರು ಹೇಳಲಿಕ್ಕಿದ್ದಾರೆ. ಆದ್ದರಿಂದ ಇವತ್ತು ನಾವೆಲ್ಲ ಭಾರಿ ಸಂತೋಷದಿಂದ ಇವರನ್ನೊಂದು ಇವತ್ತು ಗೌರವಿಸಬೇಕು. ಸ್ವಾತಂತ್ರ್ಯ ಗೀತೆ ಹೇಳೋದಿಗೆ ನಮಗೆ ಸ್ವಲ್ಪ ಸ್ಫೂರ್ತಿ ಮತ್ತು ಇದಾಯಿತು. ಸ್ವಾತಂತ್ರ್ಯದ ಗೀತೆಯಲ್ಲಿ ಅಷ್ಟು ಇದರದ್ದು ಎಲ್ಲ ಇದಿತ್ತು. ಹಾಗೆ ಅದು ಹೇಳಿ ಆಗೋತ್ತಿಗೆ ಮತ್ತು ನಮಗೆ ನಾವು ಮತ್ತೆ ಜ್ಯೋತಿಯಿಂದ ಮೈದಾನದವರೆಗೆ ಸಣ್ಣರಾಗು ನಾವು ಆ ದಿವಸ ನಡೆದುಕೊಂಡೇ ಇದು ಮಾಡಿದ್ದು ಮಾಡಿ, ಹೌದು, ಪ್ರೊಸೆಷನ್ ಮಾಡಿ ಅದರಲ್ಲಿ ಭಾಗವಹಿಸಿ ಆದಷ್ಟು ಮತ್ತು ಹೋದಲ್ಲೆಲ್ಲ ನಾವು ಅದೇ ನಮ್ಮ ಸಂಸ್ಕಾರ ಹಿಂದುತ್ವದಕ್ಕೆ ಇದಕ್ಕೆ ಇದು ಅಂತೇಳಿ ಆ ರೀತಿಯಲ್ಲಿ ನಾವು ಹಾಡಿನಲ್ಲಿ ಮತ್ತು ಹೆಚ್ಚು ಮಾತಾಡಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅವರ ಕಾರಣಕ್ಕೆಲ್ಲ ಹಾಡಿನಲ್ಲಿ ಒಂದೊಂದು ಹೀಗೆ ಇದು ಮಾಡಿ ಸ್ವತಂತ್ರ ಭಾರತ ಧ್ವಜಂ ಸುಜಾನ ಸಂಜಾನ ಧ್ವಜಂ ಅಂತೇಳೆಲ್ಲ ಅದನ್ನೆಲ್ಲ ಹೇಳಿ ಆಗೋಕ್ಕೆ ಕೆಲವರಿಗೆ ಅದು ಸ್ಫೂರ್ತಿ ಆಯಿತು. ವಿಶ್ವ ಕ್ಯಾನ್ಸರ್ ದಿನ ತಾಲೆಕ್ಕೊಡು ಕುಡ್ಲಾ ಕುಂಟಿಕಾನದ ಎಜೆ ಆಸ್ಪತ್ರೆಡ್ ಜೆನೋಮಿಕ್ ಟೆಕ್ನಾಲಜೀಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ ಬಗೆಟ್ ಸಿಎಂಇ ಅಟ್ಟಣೆ ಮಲ್ತದಿತ್ತೆರು. ಹಿರಿಯ ವಿಜ್ಞಾನಿ ಆಂಕಾಲಜಿ ಡಾಕ್ಟರ್ ಸುರುಚಿ ಅಗರ್ವಾಲ್ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ದೆತ್ತೊಂಡೆರು. ವಿಶ್ವ ಕ್ಯಾನ್ಸರ್ ದಿನ ತಾಲೆಕ್ಕೊಡು ಕುಡ್ಲಾ ಕುಂಟಿಕಾನದ ಎಜೆ ಆಸ್ಪತ್ರೆಡ್ ಜೆನೋಮಿಕ್ ಟೆಕ್ನಾಲಜೀಸ್ ಅಂಡ್ ದೇರ್ ಅಪ್ಲಿಕೇಶನ್ ಇನ್ ಮೆಡಿಸಿನ್ ಬಗೆಟ್ ಸಿಎಂಇನ ಅಟ್ಟಣೆ ಮಲ್ತದಿತ್ತೆರು. ಕ್ಯಾನ್ಸರ್ ಪರೀಕ್ಷೆ ಬೊಕ್ಕ ಜಾಗೃತಿ ಕಾರ್ಯಕ್ರಮನು ಸುರು ಮಲ್ತದಿತ್ತದು ಒಂದು ತಿಂಗೊಲ್ದ 2ನೇ ಗುರುವಾರ ಕಾಂಡೆ 9 ಹಿಡಿದು ಮಧ್ಯಾಹ್ನ 2 ಮುಟ ಎಜೆ ಕ್ಯಾನ್ಸರ್ ವಿಭಾಗಡು ನಡಪುಂಡು.
ಪೊಂಜೋನಕ್ಲೆಗೂ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಂಜೋಲೆಗೂ ಕ್ಯಾನ್ಸರ್ ಸ್ಕ್ರೀನಿಂಗ್ ಗಾದು ವಿಶೇಷ ಪ್ಯಾಕೇಜ್ ಕೊಡ್తుండೋ. ಈ ಪ್ಯಾಕೇಜ್ಲು BPL ಕಾರ್ಡ್ ದಕ್ಲಿಗೆ ಇಡೀ ಧರ್ಮಗು ಬೊಕ್ಕ APL ಕಾರ್ಡ್ ದಾರರಿಗೂ ಬಜಿ 500 ರೂಪಾಯಿ ಬಿಲೆಕ್ ಕೊರುಂದುಂಡು. ಸಾರ್ವಜನಿಕರು ಹೆಚ್ಚಿನ ಮಾಹಿತಿ ಬೋಡಾಂಡ ಆಸ್ಪತ್ರೆಗೆ ಫೋನ್ ಮಲ್ತದ ವಿಚಾರಪೊಳಿಂದ AJ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ ತೆರಿಪಾದಿರು. ಕುಡ್ಲದ ಪುದರ್ಪೋಯಿ ಬಂಗಾರ ಪದ್ದಿ ಸಂಸ್ಥೆ ಜಾಸ್ ಲುಕಾಸ್ ಜ್ಯುವೆಲರಿ ಬಾವಟಗುಡ್ಡೆ ಮಾರ್ಗ ಮುಲ್ಪ ಅಂಗಾರೆ ಅಂತಾರಾಷ್ಟ್ರೀಯ ಪೊಂಜೋಲೆನ ದಿನಾಚರಣೆದಲ್ಲಿ ಕೊಡು ಸಾಧಕರಾದಪ್ಪನ ಪೊಂಜೋಲೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಕುಡ್ಲದ ಬಾವಟಗುಡ್ಡೆ ಮಾರ್ಗದ ಪುದರ್ಪೋಯಿ ಬಂಗಾರ ಪದ್ದಿ ಸಂಸ್ಥೆ ಜಾಸ್ ಲುಕಾಸ್ ಜ್ಯುವೆಲರಿ ಅಂಗಾರೆ ವಿಶ್ವ ಮಹಿಳಾ ದಿನಾಚರಣೆ ಅಟ್ಟಣೆ ಆದಿತ್ತಂಡು. ಬೇತೆ ಬೇತೆ ಕ್ಷೇತ್ರ ವಲಯದ ಪೊಂಜೋಲೆನ ಸಾಧನೆಲಿನ ಗುರ್ತ ಮಲ್ತದು ಅಕ್ಲೆಗೂ ತಮ್ಮನದ ಮರ್ಯಾದೆ ಮಲ್ತಿರು. ಪದ್ಯ ಪಂಪನ ಸಂಗೀತಗಾರ್ತಿ ರೂಪಾ ಪ್ರಕಾಶ್, ಮರ್ದದ ಸೇವೆಗಾದ ಶಾಲಿನಿ ಕುಮಾರಿ, ನಾಟ್ಯ ಕ್ಷೇತ್ರದ ಸಾಧನೆಗಾದ ಉಳ್ಳಾಲ ನಾಟ್ಯ ನಿಲಯದ ವಿದೂಷಿ ಸುನೀತಾ ಜಯಂತ್ ಉಳ್ಳಾಲ್ ಮಕ್ಕಳು ಪೊಂಜೋಲೆನ ದಿನಾಚರಣೆದಲ್ಲಿ ಕೊಡು ತಮ್ಮನದ ಮರ್ಯಾದೆ ಪಡೆಯರು. ಸಂಸ್ಥೆದ ಏರಿಯಾ ಮ್ಯಾನೇಜರ್ ಬಿಜು TL, ಮ್ಯಾನೇಜರ್ ಲೈನ್ ಅಗಸ್ಟಿನ್ ಬಕ ಸೂರಜ್ ಪಾಲ್ದೆತ್ತೊಂಡಿರು. ಚಾವ್ಲಾ ಅವರಿಂದ ಹಿಡಿದು ಇಂದಿರಾ ಗಾಂಧಿ ಹಾಗೂ ಲತಾ ಮಂಗೇಶ್ಕರ್ ಹೀಗೆ 10 ಹಲವು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಮಹಿಳೆಯರನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ಈ ದಿನವನ್ನು ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂತೇಳಿ ಜಗತ್ತಿನಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಅಥವಾ ಪ್ರತಿಯೊಂದು ಸೇವಾ ಕೇಂದ್ರಗಳಲ್ಲಿ ನಾವು ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ಜೋಸ್ ಲುಕಾಸ್ ಸಂಸ್ಥೆ ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಶೋರೂಮ್ನಲ್ಲಿ ನಾವು ನಡೆಸ್ತಾ ಇದ್ದೇವೆ. ಉಕ್ರೇನ್ ತಿಕ್ಕಲ್ದಬೂರ್ನ ಬರೋ ಕಲ್ಪನ ಭಾರತೀಯರೇನು ಭಾರತಗುಲೆತ್ತೊಂದು ಬರ್ಪುನ ಆಪರೇಷನ್ ಗಂಗಾ ಕಾರ್ಯಾಚರಣೆ ಕುಡ್ಲಾ ಮೂಲದ ಪೈಲಟ್ ಕ್ಯಾಪ್ಟನ್ ಮೈಕಲ್ ಸಲ್ದಾನ ಪಾಲ್ದೆತ್ತೊಂದಿರು. ಉಕ್ರೇನ್ ತಿಕ್ಕಲ್ದಬೂರ್ದಿನ ಬರವು ಕಲ್ಪನ ಭಾರತೀಯರೇನು ಭಾರತಗುಲೆತ್ತೊಂದು ಬರ್ಪುನ ಆಪರೇಷನ್ ಗಂಗಾ ಕಾರ್ಯಾಚರಣೆ ಕುಡ್ಲಾ ಮೂಲದ ಪೈಲಟ್ ಕ್ಯಾಪ್ಟನ್ ಮೈಕಲ್ ಸಲ್ದಾನ ಪಾಲ್ದೆತ್ತೊಂದಿರು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದ ಪೈಲಟ್ ಆದಪ್ಪನ ಕ್ಯಾಪ್ಟನ್ ಮೈಕಲ್ ಸಲ್ದಾನರಿಗೂ ಉಕ್ರೇನ್ ತಿಕ್ಕಲ್ದಬೂರ್ದಿನ ಭಾರತೀಯರೇನು ಲೆತ್ತೊಂದು ಬರಿಯರೆ ಜವಾಬ್ದಾರಿ ಕೊಡ್ದಿತ್ತೇರು. ಇತ್ತೇನೆ ಪಾಕ ಜನ ಬರವು ಕಲ್ಪನಕ್ಲೇನು ರಕ್ಷಣೆದ ಅಪ್ಪೆನಾಡಿಗೂ ಸಲ್ದಾನರು ಲೆತ್ತೊಂದು ಬೈದಿರು. ಒಡಿಪುದ ಭೀಮಾ ಜ್ಯುವೆಲರ್ಸ್ ಸಂಸ್ಥೆದ ನಿಲೆಟ್ ಅಂಗಾರೆ ಪೊಂಜೋಲಿನ ದಿನಾಚರಣೆದಲ್ಲಿ ಕೊಡು ವಿಶೇಷ ಸಾಧನೆ ಮಲ್ತದಿನ ಪೊಂಜೋಲಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಭೀಮಾ ಜ್ಯುವೆಲರ್ಸ್ ಕುಡ್ಲದ ಸಂಸ್ಥೆಡ್ಲ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನಾಚರಣೆದಲ್ಲಿ ಕೊಡು ಒಡಿಪುದ ಪುದರ್ಪೋಯಿ ಬಂಗಾರ ಪದ್ದಿ ಸಂಸ್ಥೆ ಭೀಮಾ ಜ್ಯುವೆಲರ್ಸ್ ಸಮಾಜಡು ಸಾಧನೆ ಮಲ್ತಿನ ಪೊಂಜೋಲಿನ ಗುರ್ತ ಮಲ್ತದು ತಮ್ಮನದ ಮರ್ಯಾದೆ ಮಲ್ತೆರು. ಪೊಲೀಸ್ ಇಲಾಖೆಡು ಸಾಧನೆ ಮಲ್ತಿನ ಪೊಂಜೋ ಪೊಲೀಸ್ ಅಧಿಕಾರಿ ವಾಯ್ಲೆಟ್ ಪ್ರಿಮಿನರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕುಂದಾಪುರ ಪರಿಸರಡು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಲ್ತಿನ ಸಮಾಜ ಸೇವಕಿಯರು ರಾಧಾದಾಸ್ ಪ್ರಾಯದಂಗು ದಿನಕಲಿನ ಆಶ್ರಮ ಬೊಕ್ಕ ಶಕ್ತಿದಾಂತಿನ ಕೈಕಂಜಲಿಗೆ ಮರ್ದು ಕೊರೊಂದು ಪುನಃ ತನುಲಾ ತರುಣ್ ಒಡಿಪುದ ಪೆರಂಪಳ್ಳಿ ಪರಿಸರಡು ರಿಕ್ಷಾ ಡ್ರೈವರ್ ಆದ ಬದುಕು ಸಾಕ ಒಂದು ಸಮಾಜಗ ಬೋಡಾಯಿನ ಎಡ್ಡೆಬೇಲೆ ಮಲ್ತೊಂದು ಪುನಃ ಜಾಸ್ಮಿನ್ ಎಲ್ ಡಿಕೋಸ್ತಾ ಮಕ್ಕಳಿಗೂ ಭೀಮಾ ಜ್ಯುವೆಲರ್ಸ್ ಯಜಮಾನಿ ಸಾವಿತ್ರಿ ಕೃಷ್ಣನ್ ನೆಂಪುದ ಕಾಣಿಕೆ ಉಡುಗೆರೆ ಕೊಡ್ದು ತಮ್ಮನದ ಮರ್ಯಾದೆ ಮಲ್ತಿರು. ಭೀಮಾ ಜ್ಯುವೆಲರ್ಸ್ ಮಾರ್ಕೆಟ್ ವಿಭಾಗದ ಗುರುಪ್ರಸಾದ್ ರಾವ್, ಕಾರ್ತಿಕ್ ರಾವ್, ಅಶ್ವಜಿತ್, ಆಶೀಶ್, ಪ್ರಸನ್ನ ಕುಮಾರ್, ರಾಘವೇಂದ್ರ ಕುಮಾರ್ ಬೊಕ್ಕ ಕರ್ತವ್ಯಡಿತ್ತಿನ ಮಾತಿರ್ಲ ಪಾಲ್ದೊಂಡಿರು. ಭೀಮಾ ಜ್ಯುವೆಲರ್ಸ್ ಕುಡ್ಲದ ಸಂಸ್ಥೆಡ್ಲ ಅಂತಾರಾಷ್ಟ್ರೀಯ ಪೊಂಜೋಲಿನ ದಿನಾಚರಣೆ ಅಟ್ಟಣೆ ಆದಿತ್ತುಂಡು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆ ಇದ್ದಾಳೆ. ಮಹಿಳೆಯರಿಗೊಂದು ನನ್ನ ಕಿವಿ ಮಾತು, ನಾವೇನು ಈಗ ಹೇಳಿದ ಎಲ್ಲ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅಬಲೆಯರು ಅವರ ಹಾಗೆ ಹೀಗೆ ಅಂತೇಳಿ. ಸೊ ನಾವೇಕೆ ಅಬಲೆಯರು ಅಂತ ಅನ್ಕೊಳ್ಬೇಕು? ನಮ್ಮಲ್ಲಿ ಯಾವಾಗ ದೌರ್ಜನ್ಯಗಳಾಗ್ತದೆ ಅದನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಮ್ಮಲ್ಲಿ ಇದೆ. ಆದ್ರೆ ಯಾರು ಕೂಡ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಎಲ್ಲಿ ಕೂಡ ಎಲ್ಲಿವರೆಗೆ ನಮ್ಮಲ್ಲಿ ದೌರ್ಜನ್ಯ ಆಗ್ತದೆ, ಎಲ್ಲಿವರೆಗೆ ನಾವು ಸಹಿಸ್ಕೊಳ್ತೇವೆ ಅಲ್ಲಿಯವರೆಗೆ ನಮ್ಮ ಮೇಲೆ ಎಲ್ಲ ಪುರುಷ ಆಗ್ಬೋದು, ಮಹಿಳೆಯರಾಗ್ಬೋದು, ಕೆಲಸ ಮಾಡೋ ಸ್ಥಳಗಳಲ್ಲಿ ಆಗ್ಬೋದು ದೌರ್ಜನ್ಯಗಳು ನಡೀತದೆ. ಎಲ್ಲಿ ನಾವು ಮೆಟ್ಟಿ ನಿಲ್ತೇವೆ ಅಲ್ಲಿ ನಾವು ಸ್ವತಂತ್ರವಾಗಿ ಬದುಕುವಂತ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ನಾವು ಕಂಡುಕೊಳ್ಬಹುದಾಗಿದೆ. 2020 ఈసవిడు తాపని ఆయన దేయి ಬೈದಿದಿ ಕೋಟಿ ಚೆನ್ನಯ್ಯ ಮೂಲತಾನ ಗೆಜ್ಜೆಗಿರಿ ನಂದನ ಬಿತ್ತಲಡು 3ನೇ ವರ್ಷದ ಜಾತ್ರೆ ನಡೆತಂಡ. ಐತರ ರಾತ್ರಿ ಕೋಟಿ ಚೆನ್ನಯ್ಯ ಬೊಕ್ಕ ದೇಯಿ ಬೈದಿದಿ ನೇಮ ಅಟ್ಟಣೆ ಆದಿತ್ತಂಡ.
ರಟಸರತ ಇರುವನಿ ಸವಿಡು ದಿ ಬೈದಿದಿ ಕೋಟಿ ಚೆನ್ನಯ್ಯ ಮೂಲ ತಾಣ ಕಟ್ಟದು ದಿ ಬೈದಿದಿ ಸತ್ಯಧರ್ಮ ಚಾವಡಿ ಕೋಟಿ ಚೆನ್ನಯ್ಯ ಗರುಡಿ ಆದಿದೈವ ಜುಮಾದಿ ಸಾನ ಸಾಯನ ಬೈದಿರ್ನ ಗುರುಪೀಠ ಮಾತ ಆದ್ ಒಕ್ಕಿಲಾಯ್ನ ಕ್ಷೇತ್ರನೇ ಗಿಜ್ಜೆಗಿರಿ ನಂದನ ಬಿತ್ತಲು ಸಾಯನ ಬೈದಿರ್ನ ನೇಮದ ಬರ್ಕೆ ಎರಾಜೆ ಬರ್ಕೆ ಗಿಜ್ಜೆಗಿರಿ ನಂದನ ಬಿತ್ತಲು ಇತ್ತೆ ಲೋಕಡೋರ್ಮಿಡು ಪುದರ್ ಪೋತುಂಡು ಈ ಸರ್ತಿ ಗಿಜ್ಜೆಗಿರಿಟ್ ಮೂಜನೇ ವರ್ಷದ ಜಾತ್ರೆ ಮಾರ್ಚ್ 3 ಕರಿನ ಗುರುವಾರ ಶುರುವಾದ ಸೋಮವಾರ ಮುಟ್ಟ 5 ದಿನ ನಡೆತಂಡು ಐತಾರ ಗರುಡಿಡು ಬೈದಿರ್ಲಿನ ನೇಮ ದಿ ಬೈದಿದಿ ನೇಮ ಅಟ್ಟಣೆ ಆದಿತ್ತಂಡು ಸತ್ಯಧರ್ಮ ಚಾವಡಿಡು ವಿಶೇಷ ದೀಪಾರಾಧನೆ ಆದ ಮೂಲಸ್ಥಾನ ಗರುಡಿಡು ಬೈದರ್ಕಳ ದರ್ಶನ ಸೇವೆ ಒಲಿಮದಿರ್ದು ಕೋಟಿ ಚೆನ್ನಯ್ಯರು ಗರುಡಿ ಜಪ್ಪುನ ಸತ್ಯಧರ್ಮ ಚಾವಡಿಡು ದಿ ಬೈದಿದಿ ನೇಮ ಕೋಟಿ ಚೆನ್ನಯ್ಯರು ಬೊಕ್ಕ ದಿ ಬೈದಿದಿ ಭೇಟಿ ಇಂಚ ಬೈದಿರ್ಲೆ ನೇಮ ಬಾರಿ ಗೌಜಿಡು ಮೂಡ್ದು ಬತ್ತಂಡು ಲೋಕದೊರ್ಮಿದ ತುಳು ಜನಕುಲು ದಿ ಬೈದಿದಿ ಕೋಟಿ ಚೆನ್ನಯ್ಯ ಮೂಲತಾಣದ ವರ್ಷಾದಿ ಜಾತ್ರೆಡು ಪಾಲ್ದಿತ್ತೊಂದು ಸತ್ಯುಲಿನ ಇಂಬು ನಟ್ಟೊಂದು ಬೂಳ್ಳೆ ಪ್ರಸಾದದೆ ತೊಂಡೆರು ಮಾಯುಡಿತನಿಗೆ ಜೋಗ ಬರ್ಕೋಲ್ಲ ಅದೇ ಅಪ್ಪ ಗಣಿತಾನೆ ಎಗ್ಲುಂಡಾಯಿಗಳಿಗೆ ವಿಷಣ ಮೂಡ್ತನ ಪಾಪನ ಪುಣ್ಯನ ದಗದೋಷನ ಬೇರೆ ಬೇರೆ ಬಡವರ ಬಂಧು ಪನ್ಪುನ ಜನಮೆಚ್ಚುಗೆಗೆ ಸಂದಿನ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರ್ಲಿನ ಆತ್ಮಚರಿತ್ರದ ರಡ್ಡನೆ ಆವೃತ್ತಿ ತಯಾರ ಹೊಂದುಂಡು ಒಂದು ಸತ್ಯಮೇವ ಜಯತೆ ಪುದರಡು ಅಚ್ಚಾಪುಂಡು.
ದೇಶದೋರ್ಮಿಡು ಸಾಲ ಮೇಳ ನಡಪಾದು ಬಡವಿರ್ನ ಬದುಕಗ ನಿರೇಲಾದಿತ್ತಿನ ಸೀದಾ ನರಮಾಣಿ ಸರಳ ಸಜ್ಜನ ರಾಜಕಾರಣಿಯಿಂದ ಬಡವರ ಬಂಧು ಪನ್ಪುನ ಪುದರ್ಗ ಸಂದದಿನ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಆತ್ಮಕಥೆತ ರಡ್ಡನೇ ಆವೃತ್ತಿ ಸತ್ಯಮೇವ ಜಯತೆ ನನೊಂಜಿ ತಿಂಗಳುಡು ಬುಡುಗಡೆ ಆಪುನ ಅಂದಾಜಿ ಉಂಡು. 3 ವರ್ಷದ ದುಂಬು ಬುಡುಗಡೆ ಆತಿನ ಸಾಲ ಮೇಳದ ಸಂಗ್ರಾಮ ರಾಜಕೀಯವಾದ ಚರ್ಚೆಗೆ ಕಾರಣ ಆದಿತ್ತಿನ ನನ್ನ ಬರ್ಪುನ ರಡ್ಡನೇ ಆವೃತ್ತಿ ಪೂಜಾರಿಯರ್ನ ಬದುಕದ ಅನುಭವಲೆಡ್ದು ರೂಪಗು ಬತ್ತಿನ ವಿಚಾರಲು ಬೊಕ್ಕ ಸಂದೇಶಲೇನು ಸಾರುಂಡು. ಲೇಖಕಿರು ಎಂಜಿ ಹೆಗ್ಡೆ ಪೂಜಾರಿಯರ್ನ ಪಾತಿರುಲೇನು ಅಕ್ಷರ ರೂಪಗೂ ಜಪಡಾದೆರ. ನನ್ನ ರಡ್ಡ ದಿನಟು ಈ ಬೂಕು ಆಕೇರಿದ ರೂಪ ಪಡೆದು 15 ದಿನದ ಉಲಾಯಿ ಅಚ್ಚಿಗೆ ಪೋಪುಂಡು. ಜನಾರ್ದನ ಪೂಜಾರಿಯರ್ನ ಮಗನಕಲು ಸಂತೋಷ್ ಪೂಜಾರಿ ಬೊಕ್ಕ ದೀಪಕ್ ಪೂಜಾರಿ ಪ್ರಕಾಶಕಿರಾದುಲ್ಲೆರು. 1 ತಿಂಗಳು ಈ ಬೂಕು ಲೋಕಾರ್ಪಣೆ ಆಯರೆಂಡು. ಕುಡ್ಲ ತಾಲೂಕು ಮೂಡ್ಶೆಡ್ಡೆ ಅಕೇರಿದ ಬಸ್ ಸ್ಟ್ಯಾಂಡ್ ಕೈತಲು ಸಾರ್ವಜನಿಕ ಮೈದಾನ ಶನೀಶ್ವರ ಕಟ್ಟದಲ್ಪ ಐತಾರ ರಾತ್ರಿ ಶ್ರೀದೇವಿ ಮಹಾತ್ಮೆ ಆಟ ನಡೆದಿತ್ತಂಡ. ಮೂಡುಶೆಡ್ಡೆ ಊರ್ದ 10 ಸಂಸ್ಥೆರು ಕಟೀಲು ಮೇಳೊಡ್ದು ಒಂದೇನು ಅಟ್ಟಣೆ ಮಲ್ತದಿತ್ತೆರು. ತುಳುನಾಡು ದೀಪಾವಳಿಗಾನಗ ಯಕ್ಷಗಾನ ಮೇಳದಕಲು ತಿರ್ಗಾಟ ಗೋಪಿದಾಡ್ದು 10 ನಾಜೆ ಮುಟ ಪರಕೆದ ಸೇವೆ ಆಟ ನಡಪಾಂದುಲ್ಲ. 1 ವರ್ಷಲಿಡ್ದು ದುಂಬು ಟಿಕೆಟ್ದ ಆಟ ಇತ್ತಂಡು. ಅವೇತೋ ಮೇಳದಕಲು ಟಿಕೆಟ್ ದೀದು ಆಟ ಗುಬ್ಬೊಂದಿತ್ತೆರು. ಬೇತೆ ಸಂಘ ಸಂಸ್ಥೆದಕಲು ಟಿಕೆಟ್ ದೀದು ಆಟ ಗೊಬ್ಬ ಹೊಂದಿತ್ತ. ಇತ್ತ ಅವು ಮಾತ್ರ ಕಮ್ಮಿ ಒಂದು ಬತ್ತದು ಸೇವೆ ಆಟ ಮಾತ್ರ ಗೊಬ್ಬ ಹೊಂದಲೆರು. ಕೆಲವರು ಆಟದ ಅಭಿಮಾನಿಲು ಪೋಷಕರು 10 ಜನನು ಒಟ್ಟು ಮಲ್ತದು ಕಾಸು ಒಟ್ಟು ಸೇರಾದು ಮೇಳದ ಕ್ಲೆಗ್ ಕೊರ್ದು ಆಟ ಗುಬ್ಬಾವೆರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಟದ ಮೇಳಲು ಭಾರಿ ಪುದರಡು ಇತ್ತದು ಪರಕೆದ ಸೇವೆ ಆಟ ಹೆಚ್ಚೆಚ್ಚ ನಡೆತುಂಡು. ಐತಾರ ರಾತ್ರಿ ಕುಡ್ಲ ತಾಲೂಕದ ಮೂಡುಶೆಡ್ಡೆ ಅಕೀರಿದ ಬಸ್ ಸ್ಟ್ಯಾಂಡ್ ಕೈತಲು ಸಾರ್ವಜನಿಕ ಮೈದಾನದ ಶನೀಶ್ಚರ ಕಟ್ಟೆದಲ್ಪ ಶ್ರೀದೇವಿ ಮಹಾತ್ಮೆ ಆಟ ನಡೆತುಂಡು. ಮೂಡುಶೆಡ್ಡೆ ಊರ್ದ 10 ಸಂಸ್ಥೆರ ಗೊಬ್ಬೈನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಶ್ರೀದೇವಿ ಮಹಾತ್ಮೆ ಆಟನು ಊರು ಪರ ಊರ್ಲಿನ ಆಟದ ಅಭಿಮಾನಿಲು ತೂದು ಕಟೀಲು ಶ್ರೀದೇವಿನ ಇಂಬು ನಟ್ಟೊಂಡೆರು. ಮನೆಯಲಾಗೆ ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.